ಸುರತ್ಕಲ್ ಖಾನಾ ಎಂಆರ್ಪಿಎಲ್ ಜನತಾ ಕಾಲೋನಿ ರಸ್ತೆ ದುರಾವಸ್ಥೆ ಗುಂಡಿಗಳನ್ನು ಮುಚ್ಚದ ಮಂಗಳೂರು ನಗರ ಪಾಲಿಕೆಯ ಬೇಜವಾಬ್ದಾರಿತನ ಖಂಡಿಸಿ ಖಾನಾ ಜಂಕ್ಷನ್ನಲ್ಲಿ ಡಿವೈಎಫ್ಐ ನೇತೃತ್ವದಲ್ಲಿ ಮೆರವಣಿಗೆ ಮಾನಪ ಭೂತ ದಹನ ಪ್ರತಿಭಟನೆ ನಡೆಯಿತು। ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ, ಶಾಸಕ ಭರತ್ ಶೆಟ್ಟಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸುವುದರಲ್ಲಿ ದಯನೀಯ ವೈಫಲ್ಯ ಕಂಡಿದ್ದಾರೆ। ಹಿಂದಿನ ಶಾಸಕರ ಅವಧಿಯಲ್ಲಿ ಮಂಜೂರಾಗಿದ್ದ ಹೊಸ ರಸ್ತೆ ನಿರ್ಮಾಣ ಯೋಜನೆ ಭರತ್ ಶೆಟ್ಟಿಯವರ ಬೇಜವಾಬ್ದಾರಿತನದಿಂದ ರದ್ದುಗೊಂಡಿದೆ। ಸುರತ್ಕಲ್ ಕೃಷ್ಣಾಪುರ ಮಾರುಕಟ್ಟೆ ಕಾಮಗಾರಿಗಳಿಗೂ ಕೂಡ ತಡೆ ಬಿದ್ದಿದೆ। ಅಭಿವೃದ್ಧಿ ಕಾರ್ಯ ನಡೆಸಲಾಗದ ಭರತ್ ಶೆಟ್ಟರು ಮತೀಯ ಭವನಗಳನ್ನು ಕೆರಳಿಸಿ ತನ್ನ ವೈಫಲ್ಯಗಳನ್ನು ಮುಚ್ಚಿಡಲು ನೋಡ್ತಾ ಇದ್ದಾರೆ। ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ನಗರದ ಕೆಲವೇ ಪ್ರದೇಶಗಳಲ್ಲಿ ಅನಗತ್ಯ ಪೋಲು ಮಾಡಲಾಗ್ತಾ ಇದೆ। ಸುರತ್ಕಲ್ ಪ್ರದೇಶಕ್ಕೆ ಸ್ಮಾರ್ಟ್ ಸಿಟಿ ಅನುದಾನ ಮೀಸಲಿಡದೆ ತಾರತಮ್ಯ ಎಸಗಲಾಗ್ತಾ ಇದೆ। ಖಾನಾ ಜನತಾ ಕಾಲೋನಿ ರಸ್ತೆ ಅಭಿವೃದ್ಧಿಗೊಳಿಸದಿದ್ದಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದರು। ಇನ್ನು ಡಿವೈಎಫ್ಐ ಜಿಲ್ಲಾಧ್ಯಕ್ಷರಾದ ಬಿಕೆ ಇಮ್ತಿಯಾಜ್, ಡಿವೈಎಫ್ಐ ಮುಖಂಡರಾದ ಶ್ರೀನಾಥ್ ಕುಲಾಲ್, ಮಕ್ಸೂದ್ ಬಿಕೆ, ಅಜ್ಮಾಲ್ ಅಹಮದ್, ಜೋಯ್ ಡಿಸೋಜಾ, ಮೊಹಮ್ಮದ್ ಜಾಯ್, ಅಬುಬಕ್ಕರ್ ಬಾವಾ, ಟ್ಯಾಂಕರ್ ಚಾಲಕರ ಸಂಘದ ಅಧ್ಯಕ್ಷರಾದ ಬಾಲು ರಿಕ್ಷಾ ಚಾಲಕರ ಸಂಘದ ಪ್ರಮುಖರಾದ ಹಮ್ಜಾ, ಇಬ್ರಾಹಿಂ, ಲಕ್ಷ್ಮೀಶ ಮತ್ತಿತರರು ಉಪಸ್ಥಿತರಿದ್ದರು। ನಡೆದಾಡಲು ಆಗದ ರಸ್ತೆ, ಇಂಥ ಕೆಟ್ಟ ರಸ್ತೆ ಕೊಟ್ಟ ನಗರ ಪಾಲಿಕೆಗೆ ಧಿಕ್ಕಾರ, ನಗರ ಪಾಲಿಕೆಗೆ ಧಿಕ್ಕಾರ। ಮಾನ್ಯ ಶಾಸಕ ಭರತ್ ಶೆಟ್ಟರ ವೈಫಲ್ಯದಿಂದಾಗಿ ಇವತ್ತು ಸುರತ್ಕಲ್ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಹಿನ್ನಡೆಯನ್ನ ಸಾಧಿಸ್ತಾ ಇದೆ। ಸುರತ್ಕಲ್ಗೆ ಕಪ್ಪು ದಿನಗಳನ್ನ ಭರತ್ ಶೆಟ್ಟರು ತಂದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕು। ಈ ರಸ್ತೆಯು ಕೂಡ ಹಾಗೆ ಇದೇ ರೀತಿಯಲ್ಲಿ ಜನತಾ ಕಾಲೋನಿಯಲ್ಲಿ ನೂರಾರು ಮನೆಗಳಿದೆ, ಸಾವಿರಾರು ನಾಗರಿಕರಿದ್ದಾರೆ। ಪಾಪ ಅವರು ಯಾವ ರೀತಿ ಓಡಾಟ ಮಾಡಬೇಕು, ಅವರ ವಾಹನಗಳ ಟೂ ವೀಲರ್ಗಳೆಲ್ಲ ಹೋಗುವಾಗ ಎಷ್ಟು ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾರೆ, ಜಾರ್ತಾರೆ, ಬೀಳ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ಲಿಕ್ಕೆ ಭಯ ಪಡುವಂತ ಸ್ಥಿತಿ ಇದೆ। ಅದರಿಂದಾಗಿ ಈ ರಸ್ತೆಯನ್ನು ತಕ್ಷಣ ತೇಪೆ ಹಾಕಬೇಕು। ಎಂಆರ್ಪಿಎಲ್ ಇದೆ, BSF ಇದೆ, HPCL ಇದೆ। ಯಾರ್ಯಾರನ್ನ ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ಟೇಬಲ್ ಗುದ್ದೋದಲ್ಲ ಭರತ್ ಶೆಟ್ರೆ, ನಿಮ್ಗೆ ತಾಕತ್ತಿದ್ರೆ ಎಂಆರ್ಪಿಎಲ್ ನ ಟೇಬಲ್ ಗುದ್ದಿ, BSF ನ ಟೇಬಲ್ ಗುದ್ದಿ, CZ ಟೇಬಲ್ ಗುದ್ದಿ। ರಾಜಕೀಯ ಗೇಟಿನ ರಾಜಕಾರಣ ಮಾಡಬೇಡಿ, ಕೆಡುಕಿನ ರಾಜಕಾರಣ ಮಾಡಬೇಡಿ, ಒಳ್ಳೆಯ ರಾಜಕಾರಣ ಮಾಡಿ, ರಾಜಧರ್ಮ ಪಾಲಿಸಿ, ಒಳ್ಳೆಯ ಗುತ್ತಿಗೆದಾರರ ತನ್ನಿ। ತಕ್ಷಣ ಈ ರಸ್ತೆಯನ್ನು 6 ಪಥ ಮಾಡ್ತೀರಿ, 8 ಪಥ ಮಾಡ್ತೀರಾ ಸೆಕೆಂಡ್ರಿ, ತಕ್ಷಣ ಇದಕ್ಕೆ ತೇಪೆ ಹಾಕಿ ಸಂಚಾರ ಯೋಗ್ಯ ಮಾಡಿ ಅನ್ನುವಂತ ಒಂದು ಬೇಡಿಕೆಯನ್ನ ಇಡ್ತಾ ಇದ್ದೀವಿ। ನೀವು ಈ ಬೇಡಿಕೆಗೆ ಸ್ಪಂದಿಸಲಿಲ್ಲ ಅಂದ್ರೆ, ಇನ್ನು 15 ದಿನದ ಒಳಗಡೆ ಈ ರಸ್ತೆ ಅಭಿವೃದ್ಧಿ ಆಗಲಿಲ್ಲ ಅಂದ್ರೆ ನಾವು ಅನಿರ್ದಿಷ್ಟಾವಧಿ ಹೋರಾಟಕ್ಕೂ ಸೈ, ಇದೇ ಸುರತ್ಕಲ್ಲಿರುವಂತಹ ನಗರ ಪಾಲಿಕೆ ಕಚೇರಿಗೆ ಒಂದು ಚಲೋ ಮಾಡಲಿಕ್ಕೂ ಸೈ।